ನಮಸ್ಕಾರ ವೀಕ್ಷಕರೇ, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ YENAROGYA ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಕಳೆದ ಹಲವು ದಿನಗಳಿಂದ YENAROGYA ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎನಪೋಯ ಆಸ್ಪತ್ರೆಯವರು ನೀಡ್ತಾ ಬಂದಿದ್ದಾರೆ. ಇವತ್ತು ಭೈಷಜ್ಯ ಕಲ್ಪನಾ ಹಾಗೂ ಔಷಧ ಗುಣಗಳು ಎಂಬ ವಿಚಾರದ ಕುರಿತು ಎನಪೋಯ ಮೆಡಿಕಲ್ ಕಾಲೇಜಿನ ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಪ್ರಿಯದರ್ಶಿನಿ ನಂಬಿಯಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ವಿಷಯದ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನನ್ನ ಮೊದಲನೇ ಕ್ವಶನ್ ಏನಂದ್ರೆ, ಭೈಷಜ್ಯ ಕಲ್ಪನಾ ಅಂದ್ರೆ ಏನು ಅನ್ನುವಂಥದ್ದು? ಓಕೆ, ಭೈಷಜ್ಯ ಕಲ್ಪನಾ ಅಂದ್ರೆ ಈ ಭೈಷಜ್ಯ ಕಲ್ಪನಾದಲ್ಲಿ ಎರಡು ವರ್ಡ್ಸ್ ಇದೆ. ಒಂದು ಭೇಷಜ ಮತ್ತೆ ಒಂದು ಕಲ್ಪನಾ. ಭೇಷಜ ಎಂಬುದು ಔಷಧ, ಕಲ್ಪನಾ ಅಂದ್ರೆ ಟು ಪ್ಲಾನ್. ಸೊ ಒಂದು ಔಷಧವನ್ನು ನಾವು ಯಾವ ರೀತಿ ತಗೊಳ್ಬೇಕು ಮತ್ತೆ ಅದರ ಗುಣಗಳು ಏನು, ಮತ್ತೆ ಇದು ತಗೊಳ್ಳುವಾಗ ನಮ್ಮ ಶರೀರದಲ್ಲಿ ಯಾವ ರೀತಿಯಲ್ಲಿ ನಮಗೆ ಅದರ ಬೆನಿಫಿಟ್ಸ್ ಉಂಟಾಗ್ತದೆ ಎಂಬುದು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಭೈಷಜ್ಯ ಕಲ್ಪನಾದಲ್ಲಿ ಹೇಳಬರುವಂಥದ್ದು. ಇದರಲ್ಲಿ ಆಕ್ಚುಲಿ ಎರಡು ರೀತಿಯಲ್ಲಿ ಎರಡು ಡಿವಿಷನ್ಸ್ ಇದೆ, ರಸಶಾಸ್ತ್ರ ಮತ್ತೆ ಭೈಷಜ್ಯ ಕಲ್ಪನಾ. ರಸಶಾಸ್ತ್ರದಲ್ಲಿ ನಾವು ಡೀಲ್ ಮಾಡುವಂಥದ್ದು ರಿಗಾರ್ಡಿಂಗ್ ಮಿನರಲ್ಸ್, ಅಂದ್ರೆ ಲೈಕ್ ಮರ್ಕ್ಯುರಿ ಹಾಗೆ ಬರುವಂಥದ್ದು. ಸೊ ದಟ್ಸ್ ಅ ಟೋಟಲಿ ಡಿಫ್ರೆಂಟ್ ಫೀಲ್ಡ್. ಮತ್ತೆ ಭೈಷಜ್ಯ ಕಲ್ಪನಾ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ನಾವು ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ಅದರಿಂದ ತಯಾರಿಸುವಂತಹ ಸಂಸ್ಕಾರವನ್ನು ಒಳಗೊಂಡ ಒಂದು ಶಾಸ್ತ್ರವಾಗಿದೆ ಭೈಷಜ್ಯ ಕಲ್ಪನಾ. ಇದರಲ್ಲಿ ಎಷ್ಟು ವಿಧಾನಗಳಿದೆ ಅನ್ನುವಂಥದ್ದು ಈ ಔಷಧಿಗಳಲ್ಲಿ? ಆಕ್ಚುಲಿ ಔಷಧಿಗಳನ್ನು ಈಗ ನೇರವಾಗಿ ನೋಡ್ಬೇಕಾದ್ರೆ ನಮಗೆ ಮಾರ್ಕೆಟಲ್ಲಿ ಹೋಗಿ ನೋಡಿದ್ರೆ ತುಂಬಾ ತರದ್ದು ನೋಡ್ತೇವೆ. ಬಟ್ ಶಾಸ್ತ್ರೋಕ್ತವಾಗಿ ಹೇಳುವುದಾದ್ರೆ ಪಂಚವಿಧ ಕಷಾಯ ಕಲ್ಪನಾ ಈ ಎಲ್ಲ ಕಲ್ಪನೆಗಳಿಗೆ ಬೇಸ್ ಆಗಿದೆ. ಸೊ ಈ ಪಂಚವಿಧ ಕಷಾಯ ಕಲ್ಪನೆ ಯಾವುದು ಅಂತ ಹೇಳಿದ್ರೆ, ಒಂದು ಸ್ವರಸ ಅಂದ್ರೆ ಸ್ವರಸ ಅಂದ್ರೆ ರಸ ಅಂದ್ರೆ ಜ್ಯೂಸ್ ಎಕ್ಸ್ಟ್ರಾಕ್ಟಿಂಗ್. ಸೆಕೆಂಡ್ ಒನ್ ಕಲ್ಕ ಅಂತ ಹೇಳ್ತೇವೆ, ಪೇಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಮತ್ತೆ ಥರ್ಡ್ ಒನ್ ಕ್ವಾತ ಅಂತ ಹೇಳ್ತೇವೆ, ಕಷಾಯ ಅಂತ ಹೇಳ್ತೇವೆ. ಮತ್ತೆ ಫೋರ್ತ್ ಒನ್ ಅಂಡ್ ಫಿಫ್ತ್ ಒನ್ ಫಾಂಟ ಮತ್ತೆ ಹಿಮ, ಇದೆರಡು ಲಿಕ್ವಿಡ್ ಫಾರ್ಮ್ಸ್ ಅಲ್ಲಿ ತಗೊಳ್ತೇವೆ. ಸೊ ಇದರಲ್ಲಿ ಮೋಸ್ಟ್ ಪೇಟೆಂಟ್ ಅಥವಾ ಒಳ್ಳೆ ಗುಣಕರವಾಗಿ ಗುರುವಾಗಿ ನಮಗೆ ಬಾಡಿಯಲ್ಲಿ ಇರುವಂಥದ್ದು ಸ್ವರಸವಾಗಿದೆ. ಅದು ನಾವು ತಾತ್ಕಾಲಿಕವಾಗಿ ಉಂಟು ಮಾಡಿ ಪ್ರಿಪೇರ್ ಮಾಡಿ ಟು ಟೇಕ್ ಇಟ್ ವಿದಿನ್ 24 hours. ಸೊ ಅದಕ್ಕೆ ಸ್ವರಸ ಅಂತ ಹೇಳ್ತೇವೆ. ಸೊ ಇದು ಪಂಚವಿಧ ಕಷಾಯ ಕಲ್ಪನಾ. ಇನ್ನೊಂದು ವಿಂಗಡ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಸೆಕೆಂಡರಿ ಪ್ರಿಪ್ರೇಷನ್. ಒಂದು ಪ್ರೈಮರಿ ಪ್ರಿಪ್ರೇಷನ್ ಮತ್ತೊಂದು ಸೆಕೆಂಡರಿ ಪ್ರಿಪ್ರೇಷನ್. ಸೊ ಈ ಸೆಕೆಂಡರಿ ಪ್ರಿಪ್ರೇಷನ್ ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಈ ಪ್ರೈಮರಿ ಪ್ರಿಪ್ರೇಷನ್ ಅಲ್ಲಿ ನಾವು ಯಾವ್ದೆಲ್ಲ ಯೂಸ್ ಮಾಡ್ತೇವೆ ಅದನ್ನೆಲ್ಲ ಒಳಗೊಂಡು ಬೇರೆ ಪ್ರಾಸೆಸ್ ಅನ್ನು ಯೂಸ್ ಮಾಡಿ ಸೆಕೆಂಡರಿ ಪ್ರಿಪ್ರೇಷನ್ಸ್ ಅನ್ನು ತಯಾರು ಮಾಡ್ತೇವೆ. ಲೈಕ್ ಫಾರ್ ಎಕ್ಸಾಂಪಲ್ ತೈಲದಲ್ಲಿ ನಾವು ದ್ರವ್ಯ ತಗೊಳ್ತೇವೆ, ಅಂದ್ರೆ ಔಷಧ ಗಿಡ ಮೂಲಿಕೆಗಳು ಯಾವ್ದೆಲ್ಲ ನಮ್ಗೆ ಬೇಕು ಅದನ್ನು ಒಂದು ಪಂಗಡವಾಗಿ ತಕೊಂಡು ಅದನ್ನು ಕಲ್ಕ ಮಾಡ್ತೇವೆ. ಇನ್ನೊಂದು ನೀರ್ ತಗೊಳ್ತೇವೆ, ಮತ್ತೆ ಅದಕ್ಕೆ ಬೇಕಾದದ್ದು ಬೇಸ್ ಆಯಿಲ್ ಅಥವಾ ಗೀ ಆದ್ರೆ ಗೀ ಯಾವುದು ಅಂತ ಹೇಳಿ ಅದನ್ನು ಒಂದು ಶಾಸ್ತ್ರ ಪ್ರಕಾರ ಅದಕ್ಕೆ ಒಂದು ರೇಷಿಯೋ ಹೇಳಿದ್ದಾರೆ, 1:4:16 ಅಂತ ಹೇಳಿ ಆ ಪ್ರಕಾರವನ್ನು ನಾವು ಫ್ರೇಮ್ ಮಾಡ್ತೇವೆ. ಸೊ ಪ್ರೈಮರಿ ಪ್ರಿಪ್ರೇಷನ್ ಅಂಡ್ ಸೆಕೆಂಡರಿ ಪ್ರಿಪ್ರೇಷನ್, ಈ ಎರಡು ವಿಂಗಡಗಳು ಎಲ್ಲ ರೀತಿಯ ಆಯುರ್ವೇದ ಮೆಡಿಸಿನ್ಸ್ ಅನ್ನು ಒಳಗೊಳ್ಳುತ್ತದೆ. ಇದರಲ್ಲಿ ಯೋಗ್ಯ ಔಷಧಿ ಅಂದ್ರೆ ಏನು ಅನ್ನುವಂಥದ್ದು, ಗುಡ್ ಮೆಡಿಸಿನ್ ಅಂದ್ರೆ ಏನು ಅನ್ನುವಂಥದ್ದು? ಯೋಗ್ಯ ಔಷಧಿ ಅಥವಾ ಗುಡ್ ಮೆಡಿಸಿನ್ ಅಂತ ಹೇಳುವಂಥದ್ದು ನಮಗೆ ಫಸ್ಟ್ ಆಫ್ ಆಲ್ ಬೇಸಿಕ್ ಆಗಿ ನಮ್ಮ ಶರೀರಕ್ಕೆ ಅದು ಒಳ್ಳೆ ಗುಣಗಳನ್ನು ಉಂಟು ಮಾಡಬೇಕು, ಯಾವ ಸೈಡ್ ಎಫೆಕ್ಟ್ಸ್ ತರಬಾರ್ದು. ಸೈಡ್ ಎಫೆಕ್ಟ್ಸ್ ಅಂದ್ರೆ ಎಲರ್ಜಿ, ತುರಿಕೆ ಅಥವಾ ಯೋಗ್ಯ ಔಷಧಿ ಅಂತ ಹೇಳುವಾಗ ಗುಡ್ ಮೆಡಿಸಿನ್ ಅಂತ ಹೇಳುವುದು ನಮಗೆ ಸುಲಭವಾಗಿ ಮಾರ್ಕೆಟ್ನಲ್ಲಿ ದೊರಕಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಒನ್, ನಮಗೆ ಅದು ಯಾವ ರೀತಿಯಲ್ಲಿ ದೇಹದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನು ಉಂಟು ಮಾಡಬಾರ್ದು. ಸೆಕೆಂಡ್ ಒನ್, ಸೈಡ್ ಎಫೆಕ್ಟ್ಸ್ ಅಂತ ಹೇಳುವಾಗ ತುರಿಕೆ ಅಥವಾ ಕೆಂಪು ಕಲರ್ ರ್ಯಾಷಸ್ ಬಂದಂಥದ್ದು, ಬಾಡಿಗೆ ಡೈಜೆಸ್ಟ್ ಆಗದೆ ಇರುವಂಥದ್ದು, ಇದೆರಡು. ದೀಸ್ ಆರ್ ದ ಮೇನ್ 2 ಥಿಂಗ್ಸ್. ಮತ್ತೆ ಬೇರೆ ದೋಷಗಳು ಯಾವುದು ಬಾಡಿಯಲ್ಲಿ ಇರಬಾರದು. ಈಗ ನಾವೊಂದು ಬೇರೆ ಏನಾದ್ರೂ ಒಂದು ಮೆಡಿಸಿನ್ ಡಯಾಗ್ನೋಸಿಸ್ ಬೇರೆ ಆಗಿ ನಾವು ಒಂದು ಮೆಡಿಸಿನ್ ತಗೊಳ್ತೇವೆ, ಆ ಮೆಡಿಸಿನ್ ತಕೊಂಡ ಕಾರಣ ನಮ್ಗೆ ಅದು ಆಕ್ಚುಲಿ ಬಾಡಿಯಲ್ಲಿ ಇರುವಂತದ್ದು ಅದಲ್ಲ, ಬೇರೇನೋ ಆಗಿರ್ತದೆ. ಸೊ ಇದು ತಕೊಂಡ ಕಾರಣ ಇದರಿಂದ ಬೇರೆ ಏನಾದ್ರೂ ದೋಷ ಬರುದು. ಸೊ ನಿಮ್ಮ ಡಯಾಗ್ನೋಸಿಸ್ ತಪ್ಪು, ನಿಮ್ಮ ಮೆಡಿಸಿನ್ ತಪ್ಪು. ಸೊ ದಟ್ ಇಸ್ ನಾಟ್ ಕಾಲ್ಡ್ ಆಸ್ ಅ ಯೋಗ್ಯ ಔಷಧಿ. ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಿ ಕರೆಕ್ಟ್ ಆದ ಮೆಡಿಸಿನ್ ಯಾವ್ದು ನಾವು ತಗೊಳ್ತೇವೆ ಅದನ್ನು ಯೋಗ್ಯ ಔಷಧಿ ಅಂತ ಕರೆಯುವಂಥದ್ದು. ಓಕೆ, ನೀವಾಗಲೇ ಹೇಳಿದ್ರಿ ಈ ಪಂಚವಿಧ ಕಷಾಯ ಕಲ್ಪನದಲ್ಲಿ ಹೇಳಿದ್ರಿ ಯಾವ ಕಷಾಯವನ್ನ ಮನೆಯಲ್ಲಿ ತಯಾರಿಸಬಹುದು ಅಂತ, ಇದನ್ನ ಮನೆಯಲ್ಲಿ ತಯಾರಿಸಬಹುದಾ ಅನ್ನುವಂಥದ್ದು. ಈ ಪಂಚವಿಧ ಕಷಾಯ ಕಲ್ಪನೆಗಳಲ್ಲಿ ಎಲ್ಲ ಪಂಚವಿಧವನ್ನು ನಮಗೆ ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದು. ಅದರಲ್ಲಿ
ಪುರಾತನ ಕಾಲದಿಂದ ಅಜ್ಜಿ ಮದ್ದು ಅಥವಾ ಮನೆ ಮದ್ದು ಅಂತ ಹೇಳಿ ನಮ್ಗೆ ಒಂದು ಜ್ವರ, ಈಗ ಈ ಮಳೆಗಾಲದಲ್ಲಿ ಜ್ವರವು ಎಲ್ಲ ಕಡೆಯಲ್ಲಿ ಬರ್ತಾ ಇದೆ. ಸೊ ಈ ಜ್ವರಕ್ಕೆ ನಾವು ಒಂದು ಮೆಡಿಸಿನ್ ಅಂತ ಹೇಳಿ ನಮ್ಗೆ ಮನೆಯಲ್ಲಿ ಒಂದು ವೇಳೆ ನಮ್ಗೆ ಮೆಡಿಸಿನ್ ಇಲ್ಲದಿದ್ರೆ, ಬೇರೆ ಏನಾದ್ರೂ ಟ್ಯಾಬ್ಲೆಟ್ಸ್ ಏನಾದ್ರು ಇಲ್ಲದಿದ್ರೆ, ಅಮ್ಮ ಫಸ್ಟ್ ಹೋಗಿ ಹುಡುಕುದು ಒಂದು ಔಷಧಿ ಏನಾದ್ರು ಮಾಡಿ ಆ ಜ್ವರವನ್ನು ಕೆಳಗೆ ತರಬೇಕು ಅಂತ ಹೇಳಿ. ಸೊ ಅವರಿಗೆ ಒಂದು ಇಷ್ಟು ವರ್ಷದ ಒಂದು ಅರಿವಿಂದ ಅವರು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೆಗೆದು ಕಷಾಯ ಅಂತ ಉಂಟು ಮಾಡ್ತಾರೆ. ಸೊ ಈ ಕಷಾಯ ಅವ್ರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದಿಷ್ಟು ಅದಕ್ಕೆ ಬೇಕಾದದ್ದು ತುಳಸಿನೋ ಇಲ್ಲದ್ರೆ ಸ್ವಲ್ಪ ಕಾಳು ಮೆಣಸು ತಕೊಂಡು, ಸ್ವಲ್ಪ ಈರುಳ್ಳಿ ತಕೊಂಡು ಅದನ್ನು ಜಜ್ಜಿ ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕೊಂಡು ಅದನ್ನು ಕುದಿಸ್ತಾರೆ. ಕುದಿಸಿ ಅದನ್ನು ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿ ಅದನ್ನು ನಿಮಗೆ ಕುಡಿಲಿಕ್ಕೆ ಕೊಡ್ತಾರೆ. ಇದು ಜನರಲ್ ಆಗಿ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಹೀಗೆ ಬಂದದ್ದು, ಡಿಕೇಡ್ಸ್ ಇಂದ ಅವರು ಪ್ರಾಕ್ಟೀಸ್ ಮಾಡಿ ಬಂದಂತ ಒಂದು ಕಷಾಯ ಅಂತ ಹೇಳುವಂತ ಒಂದು ವಸ್ತು. ಬಟ್ ಆಕ್ಚುಯಲ್ ಕಷಾಯ ಶಾಸ್ತ್ರೋಕ್ತವಾಗಿ ಭೈಷಜ ಕಲ್ಪನದಲ್ಲಿ ವೇರ್ ಸಂಸ್ಕಾರಾಸ್ ಆರ್ ಡಿಫೈನ್ಡ್. ಸಂಸ್ಕಾರ ಅಂದರೆ ಇಟ್ ಇಸ್ ಅ ಪ್ರಾಸೆಸ್, ಪ್ರಿಪ್ರೇಷನ್ ಪ್ರಾಸೆಸ್. ಈಗ ಜ್ಯೂಸ್ ಮಾಡುದು ಅಥವಾ ಒಂದು ಪೇಸ್ಟ್ ಮಾಡುದು, ಇದೆಲ್ಲ ಒಂದು ಪ್ರಾಸೆಸ್ ಆಗಿದೆ. ಹೀಟ್ ಮಾಡೋದ್ರಲ್ಲಿ ತುಂಬಾ ರೀತಿಯ ಹೀಟಿಂಗ್ ಪ್ರಾಸೆಸ್ ಇದೆ. ಫ್ರೈ ಮಾಡೋದು ಒಂದಿದೆ, ರೋಸ್ಟ್ ಮಾಡೋದು ಒಂದಿದೆ, ಎರಡು ಬೇರೆ ಬೇರೆ ವಿಧಾನಗಳಿವೆ. ಸೊ ಈ ಸಂಸ್ಕಾರದಿಂದ ಪ್ರತಿಯೊಂದು ಔಷಧಿಗೆ ಅದಕ್ಕೆ ಗುಣದ್ದು ವರ್ಧನೆ ಉಂಟಾಗ್ತದೆ. ಸೊ ಹಾಗಾಗಿ ನಮ್ಗೆ ದೇಹದಲ್ಲಿ ಅದರ ಗುಡ್ ಎಫೆಕ್ಟ್ಸ್ ಬರ್ತದೆ ಬಾಡಿಯಲ್ಲಿ. ಸೊ ಹಾಗೆ ನಾವು ಒಂದು ಕಷಾಯವನ್ನು ಪ್ರಿಪೇರ್ ಮಾಡುವಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಕೊಟ್ರೆ ಮಾತ್ರ ಅದಕ್ಕೆ ಸರಿಯಾದ ಗುಣಗಳು ಬರುವುದು. ಸೊ ಅದಕ್ಕೋಸ್ಕರ ನಾನೀಗ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಷಾಯವನ್ನು ಶಾಸ್ತ್ರೋಕ್ತವಾಗಿ ನಿಮ್ಗೆ ಪ್ರಿಪೇರ್ ಮಾಡಬೇಕು ಅಥವಾ ಮಾಡಬೇಕು ಅಂತ ಆದ್ರೆ ಅದಕ್ಕೆ ಒಂದು ಅಳವಲ್ಲಿ ದ್ರವ್ಯ ಅಂದ್ರೆ ನಿಮ್ಗೆ ಏನು ಬೇಕು, ಕಾಳು, ತುಳಸಿ, ಹೀಗೇನಾದ್ರೂ ನಾವು ಸಾಮಗ್ರಿಗಳನ್ನು ಹಾಕಿ ಮಾಡುವಾಗ ಒಂದು ಅಳತೆಯಲ್ಲಿ ನಾವು ದ್ರವ್ಯ ತಗೊಳ್ತೇವೆ. ದ್ರವ್ಯ ಅಂದ್ರೆ ಈ ರಾ ಮೆಟೀರಿಯಲ್ಸ್ ಅಥವಾ ಗಿಡಮೂಲಿಕೆಗಳ ಅಂಶ ಯಾವುದಿದೆಯೋ ಅದು. ನೀರನ್ನು ಇನ್ನೊಂದು ಅಳತೆಯಲ್ಲಿ ತಕೊಂಡು ಅದನ್ನು ಹಾಫಿಗಷ್ಟು ನಾವು ರೆಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 10 ಗ್ರಾಮ್ಸ್ ಆಫ್ ಒಂದು ಔಷಧದ ಸಸ್ಯವನ್ನು ಪೌಡರ್ ಮಾಡಿ 1 ಗ್ಲಾಸ್ ಅಷ್ಟು ನೀರು ತಕೊಂಡು ಅದನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿ ಅದು ರೆಡ್ಯೂಸ್ ಆಗಬೇಕು ಟು ಹಾಫ್. ಸೊ ಅದು ಕರೆಕ್ಟ್ ಆದ ಕಷಾಯ. ಸೊ ಈ ಕಷಾಯವನ್ನು ಈ ರೀತಿಯಲ್ಲಿ ಸೇವಿಸುವುದರಿಂದ ಸರಿಯಾಗಿ ಅದು ಬಾಡಿಯಲ್ಲಿ ನಮ್ಗೆ ಅದರದ್ದು ಗುಣಗಳು ಕಂಡು ಬರುತ್ತದೆ. ಓಕೆ, ಇನ್ನು ಕಷಾಯ ಕುಡಿಯೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ, ಯಾಕೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಹೌದು, ಕಷಾಯ ಒಂದು ಆಯುರ್ವೇದ ಡಾಕ್ಟರ್ ಹತ್ರ ಹೋಗುದಂತ ಹೇಳುವಾಗ್ಲೇ ಜನಗಳು ಹಿಂದೆ ಮುಂದೆ ನೋಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು, ಒಂದು ಆಯುರ್ವೇದ ವೈದ್ಯರ ಹತ್ರ ಹೋಗೋರು ಫಸ್ಟ್ ಕೈಯಲ್ಲಿ ಕೊಡುವಂತದ್ದು ಕಷಾಯ. ಯಾಕಂದ್ರೆ ಕಷಾಯದಲ್ಲಿ ಒಳ್ಳೆ ಗುಣಗಳಿದೆ, ಬೇಗ ಫಾಸ್ಟ್ ರಿಯಾಕ್ಟ್ ಆಗ್ತದೆ ಬಾಡಿಯಲ್ಲಿ, ಮತ್ತೆ ನಮ್ಮ ಬಾಡಿಯಲ್ಲಿ ಇರುವ ಪ್ರತಿ ಚಾನೆಲ್ಸಿಗೂ ಅದು ಸುಸೂಕ್ಷ್ಮವಾಗಿ ಎಂಟರ್ ಆಗ್ತದೆ. ಹಾಗಾಗಿ ಕಷಾಯಗಳನ್ನು ನಾವು ಜಾಸ್ತಿ ಪ್ರಿಫರ್ ಮಾಡ್ತೇವೆ. ಬಟ್ ಇದೇ ಕಷಾಯಗಳು ಜನರು ಅದನ್ನು ಯಾಕಂತ ಹೇಳಿದ್ರೆ ನಾನು ಹೇಳಿದ ಹಾಗೆ ಅದು ಡ್ರಗ್ ಅನ್ನು ತಕೊಳ್ತಾರೆ, ಅದು ನೀರೊಟ್ಟಿಗೆ ಮಿಕ್ಸ್ ಮಾಡ್ತಾರೆ, ಅದನ್ನು ರೆಡ್ಯೂಸ್ ಮಾಡ್ತಾರೆ. ಯಾವಾಗ ನಾವು ಆ ಡ್ರಗ್ ಅನ್ನು ರೆಡ್ಯೂಸ್ ಮಾಡ್ತೇವೋ, ಆ ಮಿಕ್ಸ್ಚರ್ ಅನ್ನು ಯಾವಾಗ ನಾವು ರೆಡ್ಯೂಸ್ ಮಾಡ್ತೇವೋ ಆಗ ಅದರ ಕಾನ್ಸಂಟ್ರೇಷನ್ ಜನರಲಿ ತಿಕ್ಕಿರ್ತದೆ. ಸೊ ಅದನ್ನು ಜನರಲ್ ಹಾಗೆ ಕೊಡ್ಲಿಕ್ಕೆ ಜನರಿಗೆ ಕೊಟ್ರೆ ನಾವು ಅವರು ಕುಡಿಯುವುದಿಲ್ಲ. ಸೊ ಅದರ ಅಳತೆಯನ್ನು, ಅದರ ಒಂದು ಕಾನ್ಸಂಟ್ರೇಷನ್ ಅನ್ನು ಸ್ವಲ್ಪ ಕಮ್ಮಿ ಮಾಡಿ, ಆ ಟೇಸ್ಟ್ ಇದು ಕಹಿ ಆದ್ರೂ ಅದು ತಿಕ್ತಾದ್ರೂ ಯಾವ್ದಾದ್ರು ಅದನ್ನು ಕಮ್ಮಿ ಮಾಡಿಸ್ಲಿಕ್ಕೋಸ್ಕರ ನಾವು ಅದರ ಜೊತೆಗೆ ನೀರನ್ನು ಆಡ್ ಮಾಡ್ಲಿಕ್ಕೆ ಕೊಡ್ತೇವೆ. ಸೊ ಹಾಗಾಗಿ ಈ ಭೈಷಜ ಕಲ್ಪನದಲ್ಲಿ ಬರೀ ನಾವು ಔಷಧಿಯನ್ನು ಹೇಗೆ ಮಾಡಬೇಕು ಅಂತ ಮಾತ್ರ ಅಲ್ಲ, ಈ ಉಂಟು ಮಾಡಿದ ಔಷಧಿದು ತೀಕ್ಷ್ಣ ಗುಣ ಅಥವಾ ಅದರ ತೀಕ್ಷ್ಣ ಟೇಸ್ಟ್ ಅನ್ನು ನಾವು ಹೇಗೆ ರೆಡ್ಯೂಸ್ ಮಾಡ್ಬೇಕಂತ ಕೂಡ ಅದರಲ್ಲಿ ಹೇಳಿದ್ದಾರೆ. ಸೊ ಅದರಲ್ಲಿ ಸಹಪಾನ ಮತ್ತೆ ಅನುಪಾನ ಅಂತ ಹೇಳಿದ್ದಾರೆ. ಒಂದರಲ್ಲಿ ನಾವು ಮೆಡಿಸಿನ್ ತಕೊಂಡ ನಂತರ ನಾವು ನೀರು ಸೇವಿಸುದು, ಇನ್ನೊಂದರಲ್ಲಿ ನಾವು ಅದ್ರ ಜೊತೆಗೆ ನೀರು ಆಡ್ ಮಾಡಿ ತಕೊಳ್ಳುವಂಥದ್ದು. ಸೊ ಈ ಎರಡರಲ್ಲೂ ನಮ್ಗೆ ಅದರ ಗುಣಗಳು ಕಮ್ಮಿ ಆಗುದಿಲ್ಲ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ನೋಡುವಾಗ ನಮ್ಗೆ ಬೇಜಾರಾಗ್ತದೆ, ನೀರು ಆಡ್ ಮಾಡಿದ ಕೂಡಲೇ ಅದರದ್ದು ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಓಕೆ, ಸೊ ಈಗ ನಾವು ಕಷಾಯ ಬಗ್ಗೆ ಇನ್ನಷ್ಟು ಮುಂದುವರಿಸೋಣ. ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಯೆನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ YENAROGYA ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ಕಷಾಯದ ಬಗ್ಗೆ ಮಾತಾಡ್ತಾ ಇದ್ವಿ. ಕಷಾಯವನ್ನು ಯಾಕೆ ಅಷ್ಟು ಜನ ಇಷ್ಟಪಡೋದಿಲ್ಲ ಅನ್ನುವಂಥದ್ದನ್ನ ಅದನ್ನು ತಿಳಿಸ್ಕೊಡಿ.
ಅಷ್ಟೇ, ಅದನ್ನು ಕಹಿಯಾಗಿರುವಾಗ ಅವರಿಗೆ ತಗೊಳ್ಳಿಕ್ಕೆ ಬೇಡ. ಇವತ್ತಿನ ಕಾಲದಲ್ಲಿ ನಾವು ಮನೆಯಲ್ಲಿ ಉಂಟು ಮಾಡಿದ್ದ ರಸ ಪದಾರ್ಥಗಳು ಯಾವುದು ಮಕ್ಕಳಿಗೆ ಬೇಡ, ಮನೆಯವರಿಗೆ ಬೇಡ. ಹೊರಗೆ ಹೋಗಿ ಒಳ್ಳೆ ಫಾಸ್ಟ್ ಫುಡ್ ಅಲ್ಲಿ ಸಿಕ್ಕಿದ್ರೆ ಸೊ ನಾಲಿಗೆದ ತುದಿಯಲ್ಲಿ ಟೇಸ್ಟ್ ಬಡ್ಸ್ ಇದು ಪರ್ಸೆಪ್ಷನ್ಸ್ ಜಾಸ್ತಿ ಇರೋ ಕಾರಣ ಅವರಿಗೆ ರುಚಿಕರ ಇದ್ದದ್ದು ಮಾತ್ರ ಬೇಕು ಅಂತ ಆಗ್ತದೆ. ಮತ್ತೆ ಸುಲಭವಾಗಿ ತಕೊಳ್ಳಿಕ್ಕೆ ಇರೋದು ಯಾವುದು ಅದೇ ಅವರಿಗೆ ಬೇಕು. ಈಗ ನಾವು ಲೇಹ ಎಲ್ಲ ಕೊಟ್ರೆ ನೆಕ್ಲಿಕ್ಕೆ ಕೊಟ್ರೆ ಅವರು ನೆಕ್ಕಿದ್ದು ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಟೇಸ್ಟ್ ಆ ನಾಲಿಗೆಯಲ್ಲೇ ಉಳಿತದೆ. ಸೊ ಅವ್ರಿಗೆ ಅದು ಬೇಡ. ಕಹಿಯಾಗಿದ್ದದ್ದು ಯಾವುದು ಅವರಿಗೆ ಬೇಡ, ತೀಕ್ಷ್ಣವಾಗಿದ್ದದ್ದು ಯಾವುದು ಅವರಿಗೆ ಬೇಡ, ಒಳ್ಳೆ ಸ್ವೀಟ್ ಆಗಿದ್ದದ್ದು ಅದೇ ಬೇಕಾದದ್ದು. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ. ಬಟ್ ಇದು ನಮ್ಗೆ ಆಕ್ಚುಲಿ ನಾನು ನೋಡಿದ ನನ್ನ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಭಾರತೀಯರಿಗೆ ಮಾತ್ರ ಇದು ಪ್ರಾಬ್ಲಮ್ ಇರುವುದು. ಆಕ್ಚುಲಿ ಹೊರಗಿನ ದೇಶದಿಂದ ಬಂದವರಿಗೆ, ವಿದೇಶದಿಂದ ಬಂದವರಿಗೆ, ಎಸ್ಪೆಷಲಿ ಜರ್ಮನ್ಸ್, ಯುರೋಪಿಯನ್ಸ್ ಎಲ್ಲ ಅವರು ಕಣ್ಣು ಮುಚ್ಚಿ ಕುಡಿತಾರೆ. ಈವನ್ ನಮ್ದು ಈಗ ನಮ್ಮ ದೈನಂದಿಕ ಜೀವನದಲ್ಲಿ ನಾವು ಘೃತಗಳನ್ನು ಉಪಯೋಗಿಸ್ತೇವೆ, ಗೀ, ತುಪ್ಪ. ಸೊ ಅದು ನಮ್ಗೆ ಈಗ ತುಪ್ಪದ ಟೇಸ್ಟ್ ಏನಂತ ಗೊತ್ತಿದೆ. ತುಪ್ಪದಲ್ಲಿ ಸ್ವಲ್ಪ ಏನಾದ್ರು ಸೇರಿಸಿ ಕೊಟ್ರೆ ನಮ್ಗೆ ತಗೊಳ್ಲಿಕ್ಕೆ ಆಗಲ್ಲ. ಬಟ್ ಅದೇ ಪಂಚತಿಕ್ತ ಘೃತ ಅಂತ ಬರ್ತದೆ, ತುಂಬಾ ಕಹಿಯಾಗಿರ್ತದೆ. ಮಹಾತಿಕ್ತ ಘೃತ ಅಂತ ಬರ್ತದೆ. ಟ್ರೀಟ್ಮೆಂಟ್ ಅಲ್ಲಿ ನಾವು ಅದನ್ನು ಯೂಸ್ ಮಾಡ್ತೇವೆ. ನಾವು ಅದನ್ನು ಅವರಿಗೆ ಕೊಡುವಾಗ ಅವರು ಅದನ್ನು ನೆಕ್ಕಿ ತುಂಬಾ ಟೇಸ್ಟ್ ಇದೆ ಅಂತ ಹೇಳಿ ನೆಕ್ಕಿ ತಕೊಳ್ತಾರೆ. ಅದೇ ನಮ್ಮ ಇಂಡಿಯನ್ಸ್ ಅದ್ರ ಜೊತೆಗೆ ತಕೊಳ್ಳೋರಿದ್ರೆ ಅವ್ರು ಹೇಳ್ತಾರೆ ಇದು ನೆಕ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಭಯಂಕರ ಕಹಿ ಇದೆ, ತಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಸೊ ಇದು ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತು, ಹಾಗಾಗಿ ನಮ್ಗೆ ಅದರ ಪರಿವರ್ತಿಸಿದ ಒಂದು ಸ್ವಾದನ್ನು ನಮ್ಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಅವರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಹೋದ್ರೆ ಜನರಲಿ ಅವ್ರು ಯೂಸ್ ಮಾಡುವಂತದ್ದು ಬಟರ್, ಬೆಣ್ಣೆ, ಇಲ್ಲಾದ್ರೆ ಚೀಸ್, ಇಂಥದೆಲ್ಲ ಯೂಸ್ ಮಾಡ್ತಾರೆ. ಸೊ ಈ ಗೀ ಬಗ್ಗೆ ಅವರಿಗೆ ಜಾಸ್ತಿ ಅರಿವಿಲ್ಲ. ನಮ್ಮ ಇಂಡಿಯನ್ಸ್ ಜಾಸ್ತಿಯಾಗಿ ಯೂಸ್ ಮಾಡುದು. ಸೊ ಹಾಗಾಗಿ ಅದು ಸ್ವಲ್ಪ ಆಚೀಚೆ ಆದ್ರೆ ಅವ್ರಿಗೆ ತಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೇಮ್ ಥಿಂಗ್ ಈಗ ನೆಕ್ಲಿಕ್ಕೆ ಆದ್ರೂ, ಈಗ ಲೇಹ ಆದ್ರೂ, ಅಥವಾ ಆಸವ ಅರಿಷ್ಟ ಜನರಲಿ ಅದು ಅಷ್ಟು ತಿಕ್ತ ಇರುವುದಿಲ್ಲ. ಬಟ್ ಕಷಾಯಗಳಲ್ಲಾದ್ರೆ ಅವರಿಗೆ ಬೇಡ. ಅದೇ ಸಮಯ ಇದು ಪೌಡರ್, ಚೂರ್ಣಗಳು ನಾವೀಗ ಮಿಕ್ಸ್ ಮಾಡಿ ಕೊಡೋ, ಖಾರ ಎಲ್ಲದ್ರೆ ತಕೊಳ್ಳಿಕ್ಕೆ ಬೇಡ ಅವರಿಗೆ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಕಲ್ಸಕ್ಕರೆ ಸೇರಿಸ್ಕೊಟ್ರೆ ಅವ್ರು ಆರಾಮ್ಸೆ ತಗೊಳ್ತಾರೆ. ಬಟ್ ಅವರಿಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಸೊ ಹಾಗಾಗಿ ಅದು ಯಾಕೆ ಇಷ್ಟು ಕಹಿ ಬರ್ತದೆ ಅಂತ ಹೇಳಿದ್ರೆ, ಜನರಲಿ ನಾವು ಇದ್ರ ಎಕ್ಸ್ಟ್ರಾಕ್ಟ್ ತಕೊಂಡು ಯೂಸ್ ಮಾಡ್ತೇವಲ್ಲ, ಅದು ಸಂಸ್ಕಾರದಿಂದ ಅದು ಜಾಸ್ತಿ ತೀಕ್ಷ್ಣ ಆಗ್ತದೆ, ಜಾಸ್ತಿ ತಿಕ್ತಾಗಿ ಬರ್ತದೆ, ಕಹಿ ಇರ್ತದೆ. ಅದ್ರ ಜನರಲ್ ಟೇಸ್ಟ್, ಆ ಔಷಧಿ ಸಸ್ಯಕ್ಕೆ ಏನ್ ಟೇಸ್ಟ್ ಉಂಟು ನಾವು ಪರಿವರ್ತನೆ ಮಾಡಿ ಸಂಸ್ಕಾರ ಮಾಡುವಾಗ ಸ್ವಲ್ಪ ಜಾಸ್ತಿ ಆಗ್ಬಹುದು. ಹಾಗಾಗಿ ಅದು ಇನ್ನೂ ತಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇನ್ನು ಈ ಆಯುರ್ವೇದ ಔಷಧಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನುವಂಥದ್ದು, ಏನೆಲ್ಲ ಲಾಭ ಇದೆ ಅನ್ನುವಂಥದ್ದು? ಅಫ್ಕೋರ್ಸ್ ಆಯುರ್ವೇದದ್ದು ಸೈಡ್ ಎಫೆಕ್ಟ್ಸ್ ಇಲ್ಲ, ಅದೇ ಅದರ ಮೇನ್ ಕ್ವಾಲಿಟಿ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಮತ್ತೆ ಕೆಲವರಿಗೆಲ್ಲ ಡೌಟ್ಸ್ ಇರ್ಬೋದು, ರಸಶಾಸ್ತ್ರದಲ್ಲಿ ರಸದ್ರವ್ಯಗಳನ್ನು ಉಪಯೋಗಿಸ್ತಾರೆ, ಮರ್ಕ್ಯೂರಿ ಅದೆಲ್ಲ, ಲೆಡ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅದು ಹೇಗೆ? ಬಟ್ ಅಕಾರ್ಡಿಂಗ್ ಟು ನಮ್ಮ ಶಾಸ್ತ್ರದಲ್ಲಿ ಅದನ್ನು ಕರೆಕ್ಟಾಗಿ ಪ್ಯೂರಿಫಿಕೇಶನ್ ಮಾಡಿ ಯೂಸ್ ಮಾಡುವಂಥದ್ದು. ಸೊ ಅದಕ್ಕೆ ಬೇಕಾದಂತ ಎಲ್ಲ ಕ್ವಾಲಿಟಿ ಅನಾಲಿಸಿಸ್ ಎಲ್ಲ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಂಡೇ ಮಾಡುವಂಥದ್ದು. ಹಾಗೆ ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬಂದಂತ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಯಾವ್ದಿದೆ ಅವರ ಮೇಲೆ ನಾವು ಭರವಸೆ ಇಟ್ಕೊಂಡು ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ಬಟ್ ಇದರಲ್ಲಿ ತುಂಬಾ ಪ್ರೋಸೆಸ್ ಒಳಗೊಂಡಿದೆ. ಅದು ರಸಶಾಸ್ತ್ರದಲ್ಲಿ, ಅಂದ್ರೆ ಮಿನರಲ್ಸ್ ಯೂಸ್ ಮಾಡುವಾಗ. ಅದೇ ಈಗ ನಾವು ಸಸ್ಯ ಗಿಡಗಳನ್ನು ಯೂಸ್ ಮಾಡುವಾಗ ಅಷ್ಟು ನಮಗೆ ಪ್ರಾಬ್ಲಮ್ ಬರುವುದಿಲ್ಲ ಜನರಲಿ. ಸೊ ಓನ್ಲಿ ಥಿಂಗ್, ನಾವೀಗ ಒಂದು ಮೆಡಿಸಿನ್ ಒಂದು ಫಾರ್ಮಸಿಯಿಂದ ತಗೊಳ್ಳುವಾಗ ಅದರ ಒಂದು ಎಕ್ಸ್ಪೈರಿ ಡೇಟ್ ನೋಡುದು, ಇದೆಲ್ಲ ಸಣ್ಣ ಸಣ್ಣ ಚಿಕ್ಕ ವಿಷಯಗಳು ಅವ್ರು ಕೆಲವೊಮ್ಮೆ ನೋಡ್ಬೇಕಂತ ಇಲ್ಲ. ನಾವೊಂದು ಫಾರ್ಮಸಿಗೆ ಹೋಗ್ತೇವೆ, ನಾವು ಅವ್ರ ಹತ್ರ ಹೇಳ್ತೇವೆ ನಂಗೆ ಜ್ವರ ಇದೆಯಪ್ಪ ಒಂದು ಕಷಾಯ ಕೊಟ್ಬಿಡು ಅಂತ ಹೇಳ್ತಾರೆ. ಅವರಿಗೆ ಅವರ ಎಕ್ಸ್ಪೀರಿಯನ್ಸ್ ವಿಧ ಎಲ್ಲರಿಗೂ ಕೊಡುವಂಥದ್ದನ್ನು ಅವ್ರು ಕೊಟ್ಟು ಬಿಡ್ತಾರೆ. ಬಟ್ ಜನರಲಿ ಅದು ಅವರೊಂದು ಫಾರ್ಮಸಿಸ್ಟ್ ಅಲ್ಲದಿದ್ರೆ ಅದರ ಗುಣಗಳು ಏನು, ಅದರ ದೋಷಗಳೇನಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಏನ್ ಮಾಡ್ಬೇಕು, ಜನರಲ್ ಆಗಿ ನಾವು ಒಂದು ಡಾಕ್ಟರ್ ಹತ್ರ ಹೋಗಿ ಕರೆಕ್ಟ್ ಆಗಿ ಸಲಹೆ ತಕೊಂಡ ನಂತರ ತಕೊಳ್ಬೇಕು, ಕಣ್ಣು ಮುಚ್ಕೊಂಡು ತಕೊಳ್ಬಾರ್ದು ಅಂತ ನನ್ನ ಒಂದು ರಿಕ್ವೆಸ್ಟ್. ಓಕೆ, ಇನ್ನು ಕೆಲವೊಂದು ಔಷಧಿನ ಸೇವಿಸಬೇಕಾದ್ರೆ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಆಯುರ್ವೇದ ಔಷಧಿಯಲ್ಲಿ ಏನಾದ್ರೂ ಆ ತರ ಇದೆಯಾ ಅನ್ನುವಂಥದ್ದು? ಹೌದೌದು, ದಿಸ್ ಇಸ್ ಒನ್ ಮೇನ್ ಕಾನ್ಸೆಪ್ಟ್. ಆಯುರ್ವೇದದಲ್ಲಿ ನಾವು ಈ ಪ್ರಾಕ್ಟೀಸ್ ಅಲ್ಲಿ ಇರುವಾಗ ಪಥ್ಯ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಹ್ಯಾಂಡ್ ಇನ್ ಹ್ಯಾಂಡ್ ತಕೊಂಡು ಹೋಗುವಂಥದ್ದು. ಯಾಕಂದ್ರೆ ಪಥ್ಯ ಇಲ್ಲದೆ ನಮ್ಗೆ ರೋಗದ ಗುಣ ಸಿಕ್ಕುದಿಲ್ಲ. ಸೊ ಪಥ್ಯ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ,
ಈ ಪಥ್ಯ ಇಲ್ಲದಿದ್ರೆ ನಾವು ಡೈರೆಕ್ಟ್ ಆಗಿ ನಾವು ಮೆಡಿಸಿನ್ ಮಾತ್ರ ತಕೊಂಡು ಹೋಗ್ತಾ ಇದ್ದು ನಾವು ನಾನ್ ವೆಜಿಟೇರಿಯನ್ ಅನ್ನು ಸೇವಿಸ್ತಾ ಹೋದ್ರೆ ಆ ನಮ್ಮ ಮೆಡಿಸಿನ್ ಎಫೆಕ್ಟ್ ನಮಗೆ ಸಿಕ್ಕುದಿಲ್ಲ. ಅದು ಒಂದು. ಇನ್ನು ನಾವು ತೀಕ್ಷ್ಣವಾದ ಮೆಡಿಸಿನ್ ತಕೊಂಡಿರ್ತೇವೆ, ಅದ್ರ ಜೊತೆಗೆ ನಾವು ತುಂಬಾ ತೀಕ್ಷ್ಣವಾದ ಸ್ಪೈಸಿ ಖಾರವಾದಂತ ಏನಾದ್ರು ತಿಂದು ಹೋದ್ರೆ ಇದು ಅದರೊಟ್ಟಿಗೆ ಹೊಂದುದಿಲ್ಲ, ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಮ್ಮ ಬಾಡಿ ಸೇಫ್ ಆಗಿ, ನಮ್ಮ ಆಯುರ್ವೇದದಲ್ಲಿ ಹೇಳುವಂತ ಸ್ವಸ್ಥ ವೃತ್ತ ಅಂತ ಹೇಳ್ತೇವೆ, ಮತ್ತೆ ಆತುರನದು ರೋಗ ಪರಿಹಾರ, ಇದು ಈ ಎರಡು ಏಮ್ಸ್ ಅನ್ನು ಆಯುರ್ವೇದ ಹೇಳ್ತದೆ. ಅದೆರಡನ್ನು ಸಂರಕ್ಷಿಸ್ಲಿಕ್ಕೋಸ್ಕರ ನಾವು ಈ ಪಥ್ಯವನ್ನು ಫಾಲೋ ಮಾಡಲೇಬೇಕು. ಅದಕ್ಕೋಸ್ಕರ ನಾವು ನೀರ್ ತಕೊಳ್ಳುದು, ಅದಕ್ಕೆ ಬೇಕಾಗಿ ವೆಜಿಟೇಬಲ್ಸ್ ತಕೊಳ್ಳುದು, ಅದರಲ್ಲೂ ಕೆಲವು ವೆಜಿಟೇಬಲ್ಸ್ ನಾವು ವರ್ಜ್ಯ ಅಂತ ಹೇಳ್ತೇವೆ, ಅದನ್ನು ದೂರ ಇಡುದು. ಎಣ್ಣೆ ಪದಾರ್ಥಗಳು ಮತ್ತೆ ದಪ್ಪವಾದ ಮೊಸರು ಅಂತದೆಲ್ಲ ತಕೊಳ್ಬಾರ್ದು. ಆಲ್ಗೆಡ್ಡೆ ಮತ್ತೆ ಬ್ರಿಂಜಾಲ್ ಇದನ್ನೆಲ್ಲ ನಾವು ಆದಷ್ಟು ದೂರ ಯೂಶಲಿ ಹೇಳ್ತೇವೆ. ಅದು ಸಹ ಒಂದು ವೈದ್ಯರಲ್ಲಿ ಹೋಗಿ ಅವ್ರು ಹೇಳ್ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ಈ ರೋಗ ಕಾರಣಗಳಿಗೆ ಇದು ತಕ್ಕೊಂಡ್ರೆ ಏನಾಗ್ತದೆ, ಸೊ ಅದನ್ನು ವರ್ಜ್ಯ ಇಟ್ರೆ ಇದರಿಂದ ಏನಾಗ್ತದೆ. ಸೊ ಹಾಗೆ ನಮ್ಗೆ ಆ ಕಾಯಿಲೆಯನ್ನು ನಮ್ಗೆ ಬೇಗ ಗುಣಪಡಿಸಲು ಸಾಧ್ಯ ಕೊಡುತ್ತೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ, ಒಂದು ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮದಲ್ಲಿ ಇದೀಗ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಯೆನಪೋಯ ಡ್ರೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ ಎನ್ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ಯಾವೆಲ್ಲ ಫುಡ್ಗಳನ್ನು ಸೇವನೆ ಮಾಡಬೇಕು, ಆಯುರ್ವೇದ ಔಷಧಿಯನ್ನು ಸೇವಿಸಬೇಕಾದ್ರೆ ಅನ್ನುವಂಥದ್ದನ್ನು. ಇನ್ನು ಈ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಈ ತೈಲಗಳೆಲ್ಲ ಕಂಡುಬರುತ್ತೆ ಅಂದರೆ ಗಂಟು ನೋವಿಗೆ ಆಗಿರ್ಬೋದು, ಹೇರ್ ಫಾಲ್ಗೆ ಆಗಿರ್ಬೋದು, ಎಲ್ಲದಕ್ಕೂ ತೈಲವನ್ನು ಯೂಸ್ ಮಾಡ್ತಾರೆ. ಇದು ಯಾವ ರೀತಿಯಲ್ಲಿ ನಮಗೆ ಉಪಯೋಗವಾಗುತ್ತೆ ಅನ್ನುವಂಥದ್ದು? ಆಕ್ಚುಲಿ ತೈಲಗಳು ಬಹುತರದ ತೈಲಗಳಿವೆ. ಆಕ್ಚುಲಿ ಆಯುರ್ವೇದ ಚಿಕಿತ್ಸಾ ಪ್ರಕಾರ ಉಪಕ್ರಮಗಳು ದ್ವಿಧ, ಎರಡು ರೀತಿಯಲ್ಲಿ ನಮ್ಗೆ ತೈಲವನ್ನು ಯೂಸ್ ಮಾಡ್ತೇವೆ. ಒಂದು ಬಾಹ್ಯ ಮತ್ತು ಒಂದು ಅಭ್ಯಂತರ. ಬಾಹ್ಯ ಅಂದ್ರೆ ಮೈ ಮೇಲೆ ನಾವು ಯೂಸ್ ಮಾಡುವಂತಹದ್ದು, ಅಭ್ಯಂತರ ಅಂದ್ರೆ ಒಳಗೆ ತಕೊಳ್ಳುವಂಥದ್ದು. ಸೊ ಈ ಮೈ ಮೇಲೆ ಅಂತ ಹೇಳುವಾಗ ಜನರಲಿ ಪಂಚಕರ್ಮ ಅಂತ ಚಿಕಿತ್ಸೆಗಳಿಗೆ ನಾವು ಯೂಸ್ ಮಾಡ್ತೇವೆ. ಸೊ ಅದರಲ್ಲಿ ಪಾಕದಲ್ಲಿ ಡಿಫ್ರೆನ್ಸ್ ಬರುವ ಕಾರಣ ನಾವು ಅದನ್ನು ಬಾಹ್ಯ ಅಭ್ಯಂತರ ಅಂತ ಮಾಡ್ತೇವೆ. ಪಾಕಶಾಸ್ತ್ರದಲ್ಲಿ ಇಂಥ ಪಾಕದಲ್ಲಿ ಇಳಿಸಿದ್ರೆ ಅದನ್ನು ಮೈ ಮೇಲೆ ತಿಕ್ಲಿಕ್ಕೆ ಅದು ಗುಣಕರ ಅಂತ ಆಗ್ತದೆ. ಒಳಗೆ ತಕೊಳ್ಬೇಕಾದ್ರೆ ನಮ್ಗೆ ಈ ಪಾಕ ಇದಕ್ಕೆ ಸಾಕಾಗುದಿಲ್ಲ, ಸೊ ಅದು ಬೇರೆ ರೀತಿಯಲ್ಲಿ ತಯಾರು ಮಾಡ್ತೇವೆ ನಾವು. ಸೊ ಇದ್ರಲ್ಲಿ ಏನಾಗ್ತದೆ, ಈಗ ನಾವು ಜನರಲ್ ಆಗಿ ಒಂದು ಫಾರ್ಮಸಿಗೆ ಹೋಗುವಾಗ ಅಲ್ಲಿ ತಲೆನೋವು ಆಗ್ತಾ ಇದೆ, ಏನಾದ್ರೂ ಒಂದು ಎಣ್ಣೆ ಕೊಡಿ, ಇಲ್ಲಾಂದ್ರೆ ತಲೆ ಕೂದಲು ಉದುರ್ತಾ ಇದೆ, ಏನಾದ್ರೂ ಒಂದು ಎಣ್ಣೆ ಕೊಡಿ ಅಂತ ಹೇಳುವಾಗ ಅವರಲ್ಲಿ ಇರುವ ಒಂದು 4-5 ತೈಲವನ್ನು ನಿಮ್ಗೆ ತೋರಿಸ್ತಾರೆ, ನೀವು ಅದನ್ನ ತೆಗೆದು ಉಪಯೋಗಿಸ್ತೀರಾ. ಓಕೆ, ಸೊ ಸಪೋಸ್ ಈಗ ನಿಮ್ಗೆ ಒಂದು ವೇಳೆ ತಲೆನೋವು ಅಥವಾ ಜನರಲ್ ಆಗಿ ಸೈನಸೈಟಿಸ್ ಎಂಬಂತಹ ಪ್ರಾಬ್ಲಮ್ ಇದ್ರೆ ಅವರು ನಿಮ್ಗೆ ಕೊಟ್ಟಿರ್ತಾರೆ ಏನಾದ್ರೂ ನೀಲಿ ಭೃಂಗಾದಿ ಯಾವ್ದಾದ್ರು ಒಂದು ತೈಲ ಇರ್ತದೆ, ಇಲ್ಲಾಂದ್ರೆ ಬ್ರಹ್ಮಿ ಒಳಗೊಂಡದ್ದು, ಇಲ್ಲಾಂದ್ರೆ ದಾಸವಾಳದ ಎಲೆಯಿಂದ ಹೂವಿಂದ ಮಾಡಿದಂತಹ ಚೆಂಬರ್ತಿಯಾದಿ ತೈಲ ಅಂತ ಇಟ್ಸ್ ವೆರಿ ಫೇಮಸ್ ಕೇರಳದಲ್ಲಿ. ಸೊ ಅಂತದೆಲ್ಲ ಕೊಟ್ಟಿರ್ತಾರೆ, ನೀವು ಅದನ್ನ ತಕೊಂಡು ಯೂಸ್ ಮಾಡ್ತೀರಾ ಒಂದು ಭರವಸೆಯಲ್ಲಿ, ಕೂದಲು ಉದುರಿಕೆ ಸ್ಟಾಪ್ ಆಗ್ತದೆ ಅಂತೇಳಿ. ಕೂದಲು ಉದುರಿಕೆ ಸ್ಟಾಪ್ ಆಗ್ತದೆ, ನೋ ಡೌಟ್, ಯಾಕಂದ್ರೆ ಅದಕ್ಕೋಸ್ಕರ ಉಂಟು ಮಾಡಿದ್ದೇ ಅದು, ಅದಕ್ಕೆ ಆ ಪ್ರಕಾರ ಮಾಡಿದ ತೈಲವೇ ಅದು. ಬಟ್ ಎಂತ ಆಗ್ತದೆ, ಸೈಡ್ ಬೈ ಸೈಡ್ ನಿಮ್ಮ ಬೇರೆ ಕಂಡೀಷನ್ಸ್ ನಿಮ್ಗೆ ಅಗ್ರಿವೇಟ್ ಆಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ನಿಮ್ಮ ತಲೆನೋವು ಅಥವಾ ನಿಮ್ಗೆ ಇಲ್ಲಿ ನೆಗಡಿ ತರ ಬಂದು ಮೂಗಿಂದ ಇಳಿಯುವುದು ಇದೆಲ್ಲ ಜಾಸ್ತಿ ಆಗ್ತದೆ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿಗೂ ಇದೇ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳಿ, ಕೂದಲು ಉದುರುವಿಕೆ ಉಂಟು, ಅವಳು ಹೇಳ್ತಾಳೆ ನನ್ನ ಅಕ್ಕನಿಗೆ ಇದು ಪ್ರಾಬ್ಲಮ್ ಇದೆ, ಅದನ್ನ ನಾನ್ ಸಹ ಉಪಯೋಗಿಸ್ತೇನೆ ಅಂತ ಹೇಳಿ ನಿಮ್ಮ ಹತ್ರ ಕೇಳದೆ ಅವಳು ತಕೊಂಡು ಯೂಸ್ ಮಾಡ್ತಾರೆ. ಸೊ ಅದರಿಂದ ಅವಳಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಅವಳಿಗೆ ನಿಮ್ಮ ಪ್ರಾಬ್ಲಮ್ ಇಲ್ಲ. ಸೊ ಅವಳಿಗೆ ಒಳ್ಳೆ ಕೂದಲು ಬರ್ಬೋದು, ಬಟ್ ನಿಮ್ಗೆ ಕೂದಲು ಬರ್ತದೆ, ಬಟ್ ಈ ನಿಮ್ಗೆ ಸೈಡ್ ಎಫೆಕ್ಟ್ ಇರ್ತದೆ. ಸೊ ಏನಾಗ್ತದೆ, ಜನರಲಿ ನಾವು ಒಂದು ತೈಲವನ್ನು ಒಂದು ಒಂದು ವೈದ್ಯರು ಪ್ರಿಸ್ಕ್ರೈಬ್ ಮಾಡುವಾಗ ಜನರಲಿ ನಿಮ್ದು ಪ್ರಕೃತಿ, ನಿಮ್ಮ ಬೇರೆ ರೋಗ ಕಾರಣಗಳನ್ನ ನೋಡಿ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಹಾಗಾಗಿ ಬ್ಲೈಂಡ್ ಆಗಿ ಅಂದ್ರೆ ಕಾಣದ ಹಾಗೆ ನಾವು ಸೀದಾ ಹೋಗಿ ಒಬ್ರು ಕೊಟ್ರು ಅಂತ ಹೇಳಿ ಯೂಸ್ ಮಾಡಬಾರ್ದು. ಅದೇ ರೀತಿಯಲ್ಲಿ ನಿಮ್ಗೆ ಯೂಸ್ ಆದದ್ದು ನನ್ಗೆ ಯೂಸ್ ಆಗ್ಬೇಕಂತ ಇಲ್ಲ, ಬಿಕಾಸ್ ನಿಮ್ದು ಪ್ರಕೃತಿನೇ ಬೇರೆ, ನಂದು ಪ್ರಕೃತಿನೇ ಬೇರೆ ಇರ್ತದೆ. ನಿಮ್ಮ ಪ್ರಕೃತಿಗೆ ಸರಿಯಾದದ್ದು, ನಿಮ್ಮ ರೋಗಗಳು ಏನಾದ್ರು ನಿಮ್ಮ ಬಾಡಿಯಲ್ಲಿ ಇದ್ರೆ ಅದಕ್ಕೆ ಸರಿಯಾದ ತೈಲವನ್ನು ಅವ್ರು ಪ್ರಿಸ್ಕ್ರೈಬ್ ಮಾಡಬೇಕಾದದ್ದು ಜನರಲಿ. ಸೊ ಇದು ಅವರಿಗೆ ಗೊತ್ತಿರುವುದಿಲ್ಲ. ಸೊ ಕರೆಕ್ಟ್ ಆಗಿ ಒಂದು ಆರ್ಡರ್ಲಿ ಅವರು ಒಂದು ಹಿಸ್ಟ್ರಿ ತಕೊಂಡ ನಂತರ ವೈದ್ಯರು ಅದಕ್ಕೆ ಬೇಕಾದದ್ದನ್ನು ಬರೆದು ಕೊಡ್ತಾರೆ. ಸೊ ಹಾಗಾಗಿ
ತುಂಬ ಜನರು ಮಾಡ್ತಾರೆ, ಯಾಕಂದ್ರೆ ಮಾರ್ಕೆಟಲ್ಲಿ ತುಂಬ ರೀತಿದು ಈಗ ನಮಗೆ ಈವನ್ ಸ್ಕಿನ್ ಕ್ರೀಮ್ಸ್ ಆದರೂ ಅದೇ ರೀತಿ ಬರ್ತದೆ. ತುಂಬ ಲವಲವಕ್ಕೆ ಅದು ಕುಂಕುಮಾದಿ ಅಂತ ಹೇಳಿ ಅದರದ್ದೊಂದು ಎಕ್ಸ್ಪ್ಲನೇಷನ್ ಕೊಟ್ಟು ಅದಕ್ಕೆ ಒಂದು ಎಕ್ಸ್ಟ್ರಾ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಮಾಡ್ಕೊಂಡೆಲ್ಲ ಬರ್ತದೆ ಮಾರ್ಕೆಟಲ್ಲಿ. ಅದು ಎಷ್ಟರ ಮಟ್ಟಿಗೆ ಅವ್ರು ಆ್ಯಡ್ ಮಾಡಿದ್ದಾರೆ ಅಂತ ನಮಗೆ ಐಡಿಯಾ ಇಲ್ಲ. ಕಲರ್ ಮಾತ್ರ ನಮಗೆ ಪಿಂಕ್ ಕಲರ್ ಕಾಣ್ಬೋದು, ಕುಂಕುಮ ಹೂ ಇದು ಸ್ಯಾಫ್ರನ್ ಇದು. ಸೊ ಅದ್ರಲ್ಲಿ ಏನು ಉಂಟಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಿರುವಾಗ ಜನರಲ್ ಆಗಿ ನಮ್ಗೆ ಒಂದು ವೈದ್ಯರ ಹತ್ರ ಹೋಗಿ ಕರೆಕ್ಟ್ ಆಗಿ ಕ್ಲಾಸಿಕಲಿ ಪ್ರಿಪೇರ್ ಆದ ಮೆಡಿಸಿನ್ಸ್ ಅನ್ನು ಆದಷ್ಟು ಬಳಸುವುದು ಒಳ್ಳೇದು. ಓಕೆ, ಇನ್ನು ಬೇರೆ ಬೇರೆ ಔಷಧಿಗಳು ಕೂಡ ಮಾರುಕಟ್ಟೆಗೆ ಈಗ ಲಗ್ಗೆ ಇಟ್ಟಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ? ಅದನ್ನ ಸೇವಿಸಬಹುದಾ ಅಥವಾ ಸೇವಿಸಬಾರ್ದಾ ಅನ್ನುವಂಥದ್ದು? ಮಾರುಕಟ್ಟೆಯಲ್ಲಿ ನಮ್ಗೆ ಈಗ ಮಾರ್ಕೆಟಲ್ಲಿ ಕಂಡು ಬರುವಂತ 2 ರೀತಿಯ ಔಷಧಗಳಿವೆ. ಅದರಲ್ಲಿ ಒಂದು ಕ್ಲಾಸಿಕಲ್ ಮೆಡಿಸಿನ್ಸ್, ಇನ್ನೊಂದು ಪೇಟೆಂಟ್ ಮೆಡಿಸಿನ್ಸ್ ಅಂತ ಹೇಳ್ತಾರೆ. ಕ್ಲಾಸಿಕಲ್ ಅಂತ ಹೇಳೋದು ಶಾಸ್ತ್ರೋಕ್ತವಾಗಿ ನಮ್ಮ ಆಯುರ್ವೇದ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಬರೆದಂತದ್ದು, ಅದಕ್ಕೆ ಕರೆಕ್ಟ್ ಆಗಿ ಒಂದು ಫಾರ್ಮುಲಾ ಇರ್ತದೆ. ಈಗ ಪೇಟೆಂಟ್ ಮೆಡಿಸಿನ್ ಅಂತ ಯಾವ್ದು ಹೇಳ್ತಾರೆ ಅದು ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್ ಅವರು, ಫಾರ್ಮಸ್ಯೂಟಿಕಲ್ ಕಂಪನೀಸ್ ಅವರು ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಅದರಲ್ಲಿ ಏನೋ ಡಾಕ್ಟರ್ಸ್ ಇರ್ಬೋದು, ಅವರ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಅವರು ಅದನ್ನು ತಯಾರು ಮಾಡುವಂಥದ್ದು. ಸೊ ಆ ಮೆಡಿಸಿನ್ಸ್ ಅಂದ್ರೆ ಪೇಟೆಂಟ್ ಅಂತ ಹೇಳುವ ಮೆಡಿಸಿನ್ಸ್ ನಮಗೆ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಗಲ್ಲ ನೋಡ್ಲಿಕ್ಕೆ. ಸೊ ಅದಕ್ಕೆ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಇರ್ಬೋದು, ಬೆನಿಫಿಟ್ಸು ಇರ್ಬೋದು. ಬಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಇದು ನಮ್ಗೆ 100% ಶೂರ್ ಆಗಿ ನಮ್ಗೆ ಹೇಳ್ಬೋದು, ಈ ಕಷಾಯ ನನ್ಗೆ ಕೊಟ್ರೆ ಈ ರೋಗ ಇದಕ್ಕೆ ನಿವಾರಣೆ ಆಗ್ತದೆ, ಈ ತೈಲ ನಾನು ಕೊಟ್ರೆ ಅವರಿಗೆ ಅದರಲ್ಲಿ ವಾಸಿ ಆಗ್ತದೆ ಅಂತ ಹೇಳ್ಬೋದು. ಬಟ್ ಅದು ನಮ್ಗೆ 100% ಗ್ಯಾರಂಟಿ ಕೊಡ್ಲಿಕ್ಕೆ ಆಗಲ್ಲ. ನಾಳೆ ದಿನ ಅದು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆ ಕಂಪನಿ ಕ್ಲೋಸ್ ಆಗ್ಲೂಬಹುದು. ಸೊ ನಿತ್ಯವಾಗಿ ತಗೊಳ್ಬೇಕಂತಹ ರೆಗ್ಯುಲರ್ ಆಗಿ ಈ ಡಯಾಬಿಟಿಕ್ ಮತ್ತೆ ಹೈಪರ್ ಟೆನ್ಷನ್ ಅಂತ ಕಂಡೀಷನ್ಸ್ಗೆ ತಗೊಳ್ಬೇಕಾದ ಔಷಧಿ ಯಾವ್ದಿದೆ ಕರೆಕ್ಟ್ ನಾವು ಒಂದು ಕ್ಲಾಸಿಕಲಿ ಪ್ರಿಪೇರ್ಡ್ ಮೆಡಿಸಿನ್ ಅನ್ನೇ ತಗೊಳ್ಬೇಕು ಅಂತ ನಾನು ಹೇಳುದು. ಅದಕ್ಕೆ ಸರಿಯಾಗಿ ವೈದ್ಯರ ಒಂದು ಸಲಹೆ ಬೇಕು. ಅವರು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇಂದ ತಗೊಳ್ಬೇಕಾದ ಮೆಡಿಸಿನ್ಸ್ ಅನ್ನು ತಗೊಳ್ಬೇಕಾದ ರೀತಿಯಲ್ಲಿ ತಗೊಳ್ಬೇಕು. ಯಾಕಂದ್ರೆ ನಮ್ಗೆ ಒಂದು ಮೆಡಿಸಿನ್ ಅನ್ನು ಆಗ ಹೇಳಿದಲ್ಲ, ತಗೊಳ್ಳುವಾಗ ಹಲವಾರು ಫ್ಯಾಕ್ಟರ್ಸ್ ನಾವು ನೋಡ್ಬೇಕಾಗ್ತದೆ. ಅಂದ್ರೆ ಒಂದು ರೋಗ ಕಾರಣ ಎಷ್ಟು ತನಕ ಸಿವಿಯರ್ ಆಗಿದೆ, ತುಂಬಾ ಸಿವಿಯರ್ ಆಗಿದೆ ರೋಗ ಕಾರಣಕ್ಕೆ ನೀವು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕಾಗ್ಲಿಕ್ಕಿಲ್ಲ, ಬಿಕಾಸ್ ಇಟ್ ಇಸ್ ಹರ್ಬಲ್ ಮೆಡಿಕೇಶನ್. ಹಾಗಾಗಿ ನಮ್ಗೆ ಸ್ವಲ್ಪ ಡೋಸ್ ಅದಕ್ಕೆ ಸರಿಯಾಗಿ ನಾವು ನಮ್ಮ ಒಂದು ಥಿಂಕಿಂಗ್ ಪ್ರಕಾರ, ನಮ್ಮ ಯುಕ್ತಿ ಪ್ರಕಾರ ನಾವು ಕೊಡುವ ಅಂತದ್ದು. ಸೊ ಅದು ವೈದ್ಯರು ಕೊಡುವಾಗ ನಿಮ್ಮ ಸೇಫರ್ ಸೈಡ್ ನೋಡಿ ಅವ್ರು ಕೊಡ್ತಾರೆ. ಅದೇ ರೀತಿ ನಿಮ್ಮ ಏಜ್ ಒಂದು ಫ್ಯಾಕ್ಟರ್. ಈಗ ಮಗುವಿಗೆ ನಾನು ದೊಡ್ಡವರದು ಡೋಸ್ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಪೀಡಿಯಾಟ್ರಿಕ್ ಡೋಸ್ ಅಲ್ಲೇ ಕೊಡ್ಬೇಕಾಗ್ತದೆ. ಸೊ ಹಾಗೆ ಹಲವಾರು ವಿಷಯಗಳು ಉಂಟು ಅದರಲ್ಲಿ, ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಒಂದು ವೈದ್ಯರ ಸಲಹೆಯಲ್ಲಿ ತಗೊಳ್ಬೇಕಾದದ್ದು. ಓಕೆ, ಈಗ ಆಯುರ್ವೇದ ಅಂತ ಹೇಳಿದ ತಕ್ಷಣ ಎಲ್ಲ ಹೇಳೋದು ಕಷಾಯ, ಬರೀ ಕಷಾಯ ಅಂತ ಹೇಳ್ತಾರೆ. ಆದ್ರೆ ಕಷಾಯ ಹೊರತುಪಡಿಸಿ ಬೇರೆ ಏನಾದ್ರೂ ಮೆಡಿಸಿನ್ ಇದೆಯಾ ಅನ್ನುವಂಥದ್ದು ಆಯುರ್ವೇದದಲ್ಲಿ? ಹೌದೌದು, ಆಯುರ್ವೇದದಲ್ಲಿ ನಾನು ಹೇಳಿದ ಹಾಗೆ ಪಂಚವಿಧ ಕಷಾಯ ಕಲ್ಪನಾ ಮೇನ್ ಬೇಸ್ ಅಲ್ಲಿ ಹೇಳ್ತಾರೆ. ಬಟ್ ಅದಲ್ಲದೆ ನಿಮ್ಗೆ ಈಗ ತೈಲಗಳಿವೆ, ನಿಮ್ಗೆ ಚೂರ್ಣಗಳಿವೆ, ಟ್ಯಾಬ್ಲೆಟ್ಗಳಿವೆ, ಕ್ಯಾಪ್ಸೂಲ್ಸ್ ಈಗೆಲ್ಲ ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ಬರ್ತಾ ಇದೆ. ಮತ್ತೆ ಈಗ ಹೊಸದಾಗಿ ಬಂದಿದೆ ಕಷಾಯ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬಂದಿದೆ. ಕಷಾಯ ತಕೊಳ್ಳಿಕ್ಕೆ ಆಗದೇ ಇರುವಂತವರಿಗೆ ಕಷಾಯದಿಂದ ಫ್ರೇಮ್ ಮಾಡಿದ ಕಷಾಯ ಟ್ಯಾಬ್ಲೆಟ್ಸು ಇದೆ. ಮತ್ತೆ ಆಯಿಂಟ್ಮೆಂಟ್ಸ್ ಇದೆ, ಕ್ರೀಮ್ಸ್ ಇದೆ, ಹೀಗೆ. ಅದಲ್ಲದೆ ಉಳಿದದ್ದು ನಾವು ಯೂಶಲಿ ಮನೆಯಲ್ಲಿ ತಯಾರುಪಡಿಸಿ ಕೊಡುವಂಥದ್ದು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಭೈಷಜ್ಯ ಕಲ್ಪನಾ ಅಂದರೆ ಏನು ಅಥವಾ ಆಯುರ್ವೇದದಲ್ಲಿ ಯಾವ ರೀತಿಯಲ್ಲಿ ಮೆಡಿಸಿನ್ಗಳಿದೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.